ರಂಗಚೇತನ ಕಾಸರಗೋಡು ಇವರ ಓಣಂ ಕುಟುಂಬ ಸಂಗಮ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ರಂಗಾಸಕ್ತ ಕನ್ನಡ ಅಧ್ಯಾಪಕರ ಒಕ್ಕೂಟವಾದ ರಂಗಚೇತನ ಕಾಸರಗೋಡು ಇವರು ಓಣಂ ಕುಟುಂಬ ಸಂಗಮವನ್ನು ಏರ್ಪಡಿಸಲಾಯಿತು. ಬಿಪಿಪಿಎಎಲ್ಪಿ ಶಾಲೆ ಪೆರ್ಮುದೆಯಲ್ಲಿ ಸಂಘಟನೆಯ ಸದಸ್ಯರು ಮತ್ತು ಮನೆಯವರು ಈ ಸೌಹಾರ್ದ ಕೂಟವನ್ನು ಏರ್ಪಡಿಸಿದ್ದರು. ಬೆಳಿಗ್ಗೆ ಹೂರಂಗೋಲಿ ಮತ್ತು ಸದಸ್ಯರಿಗೆ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರಸಿದ್ಧ ಮದನ್ ನೇಚರ್ ಚಿತ್ರಕಲಾವಿದ ವಿಶ್ವಾಸ್ ಮತ್ತು ಧರ್ಮತಡ್ಕ ಶಾಲೆಯ ಪ್ರಬಂಧಕರಾದ ಶಂಕರನಾರಾಯಣ ಭಟ್ ನೆರವೇರಿಸಿದರು. ರಂಗಚೇತನ ಸದಸ್ಯರಾದ ಪ್ರಸಾದ್ ಮಾಸ್ಟರ್ ಮುಗು ಅವರ ಸಂಗ್ರಹದ ವಸ್ತು ಪ್ರದರ್ಶನವನ್ನು ಕುಡಾಲ್ ಮೇರ್ಕಲ ಶಾಲೆಯ ನಿವೃತ್ತ ಅಧ್ಯಾಪಕ ಖಾದರ್ ಮಾಸ್ಟರ್ ಉದ್ಘಾಟಿಸಿದರು. ಮಧ್ಯಾಹ್ನ ಓಣಂ ಭೋಜನವನ್ನು ಏರ್ಪಡಿಸಲಾಯಿತು. ಮೆಲ್ವಿನ್ ಮತ್ತು ದಿವಾಕರ ಬಲ್ಲಾಲ್ ಅವರಿಂದ ಸಂಗೀತ ಭೋಜನ ನಡೆಯಿತು. ಸಮಾರೋಪದಲ್ಲಿ ಸಂಘಟನೆಯ ಅಧ್ಯಕ್ಷ ಯತೀಶ್ ಕುಮಾರ್ ರೈ ಅಧ್ಯಕ್ಷತೆ ವಹಿಸಿದ್ದರು. ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಲೋಲಾಕ್ಷಿ ಟೀಚರ್, ಮೂಡಂಬೈಲು ಶಾಲಾ ಮುಖ್ಯೋಪಾಧ್ಯಾಯ ಸಂಜೀವ ಮಾಸ್ಟರ್ ಬಹುಮಾನ ವಿತರಿಸಿದರು. ಶಾಲಾ ಮುಖ್ಯೋಪಾಧ್ಯಾಯ ಹಾಗೂ ಕಾರ್ಯಕ್ರಮದ ಸಂಚಾಲಕರಾದ ಸದಾಶಿವ ಬಾಳಮಿತ್ರ, ವಸಂತ ಮೂಡಂಬೈಲು, ಪ್ರಮೀಳಾ ಮಾಡೂರು, ಶಿವಪ್ರಸಾದ್ ಚೆರುಗೋಳಿ, ಅಶೋಕ ಕೊಡ್ಲಮಗರು, ರಾಜಕುಮಾರ್ ಕಾಟುಕುಕ್ಕೆ, ಗುರುರಾಜ್ ಕೋಳಿಯೂರು ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಗೋಪಾಲ ಕಾಟುಕುಕ್ಕೆ ಸ್ವಾಗತಿಸಿ ಶಿವರಾಮ ಕಾಟುಕುಕ್ಕೆ ವಂದಿಸಿದರು.